ಸ್ವಾಮಿ ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಹಾ ಹಾ ನೋಡಿ ಸ್ವಾಮಿ. ಓಹೋ. ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ನೀನ ಇಲ್ಲಿ ಯಾಕೆ ಬಂದೆ? ನಮಸ್ಕಾರ. ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡ್ ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು, ನಿನ್ ಧ್ಯೇಯ ಏನು? ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ. ಪ್ರೆಸಿಡೆಂಟ್ ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಬದುಕು ಸಾಗೋ ರೀತಿ ಹೀಗೆ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಹಾ ಹಾ ನೋಡಿ ಸ್ವಾಮಿ, अपन तो भाई ನೋಡಿ ಸ್ವಾಮಿ. ऐसा है. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಡೆವುದೋ ಅದೇ ನಮ್ಮೂರು, ಯಾರು ಸ್ನೇಹದಿ ಬರೋ ಅವರೇ ನಮ್ಮೋರು. ಎಲ್ಲಿ ಜೀವನ ನಡೆವುದೋ ಅದೇ ನಮ್ಮೂರು, ಯಾರು ಸ್ನೇಹದಿ ಬರೋ ಅವರೇ ನಮ್ಮೋರು. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ, ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಈ ಬಗೆಯ ಬದುಕು ನಮದು ಎಂದು ನೋಡಿ ಸ್ವಾಮಿ, ಹೇ ಭಗವಾನ್ ನೋಡಿ ಸ್ವಾಮಿ, ఇలా చూడు ನೋಡಿ ಸ್ವಾಮಿ, మేము ఇలా ఉన్నాం స్వామి. ನೋಡಿ ಸ್ವಾಮಿ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.